ಕನಕದಾಸ ಜಯಂತಿಯ ಬಗ್ಗೆ ಒಂದೆರಡು ಕಿರುಪರಿಚಯವನ್ನು ಹೇಳಲಿಕ್ಕೆ ಇಚ್ಛಿಸಿದ್ದೇನೆ. ಶ್ರೀ ಕನಕದಾಸರು ಮೂಲ ಹೆಸರು ತಿಮ್ಮಪ್ಪ ನಾಯಕ. 1508ರಿಂದ 1606 ಕರ್ನಾಟಕದಲ್ಲಿ 1515ರಿಂದ 16ನೇ ಶತಮಾನದಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಕನಕದಾಸರು ಒಬ್ಬರು. ದಾಸ ಪರಂಪರೆಯಲ್ಲಿ ಬರುವ 250ಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರೊಬ್ಬರೇ ಕೆಳಪಂಗಡದ ದಾಸರು. ಹಾಗೆಯೇ ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರು ಮತ್ತು ಪುರಂದರದಾಸರೊಂದಿಗೆ ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳಿಗೆ ಕಾಣಿಕೆ ನಿತ್ತವರು. ಕನಕದಾಸರು ಮತ್ತು ಪುರಂದರದಾಸರನ್ನು ಕರ್ನಾಟಕದ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಬಣ್ಣಿಸಲಾಗಿದೆ. ಕನಕದಾಸರು ದಂಡನಾಯಕರಾಗಿದ್ದು ಯುದ್ಧವೊಂದರಲ್ಲಿ ಸೋತು ಅವರಿಗೆ ಉಪರಿತ್ಯ ಅಥವಾ ವೈರಾಗ್ಯ ಉಂಟಾಗಿ ಹರಿಭಕ್ತರಾದರಂತೆ. ಕನಕದಾಸರ ಜನನ. ಕನಕದಾಸರು ಹಾವೇರಿ ಜಿಲ್ಲೆಯ ಸಿಗ್ಗಾಂವಿ ತಾಲೂಕಿನ ಬಾಡ ಗ್ರಾಮದಲ್ಲಿ 1509ರಲ್ಲಿ ಹಿಂದೂ ಕುರುಬ ಅಥವಾ ನಾಯಕ ಎಂಬ ಜನಾಂಗಕ್ಕೆ ಸೇರಿದ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ ಎಂಬ ದಂಪತಿಗಳ ಮಗನಾಗಿ ಜನಿಸಿದರು. ಕನಕದಾಸರು ಬರೀ ಒಂದು ಜಾತಿಗೆ ಸೀಮಿತರಾದವರಲ್ಲ. ಇತರ ಭಕ್ತರೆಲ್ಲರೂ ಸಹ ಎಲ್ಲ ಜಾತಿಗಳಿಗೆ ಸೇರಬೇಕಾದವರು. 15ರಿಂದ 16ನೇ ಶತಮಾನಗಳಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಸಮರ ಸಾರಿದ ಭಕ್ತ ಎಂದರೆ ಕನಕದಾಸರು ಎಂದರೆ ತಪ್ಪಲಾಗದು. ಕನಕದಾಸರು ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಐತಿಹ್ಯ ಸುಮಾರು 500 ವರ್ಷಗಳ ಹಿಂದಿನ ಮಾತು. ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ಬಂಕಾಪುರ ಪ್ರಾಂತ್ಯದ ಮುಖ್ಯ ಪಟ್ಟಣದ ಹೆಸರು ಬಾಡ ಎಂದು. ವಿಜಯನಗರದಿಂದ ಗೋವಾಕ್ಕೆ ಹೋಗುವ ಹೆದ್ದಾರಿ ಈ ಬಾಡದಿಂದಲೇ ಹಾಯ್ದು ಹೋಗುತ್ತಿತ್ತು. ಬಾಡ ಒಳ್ಳೆಯ ಆಯಕಟ್ಟಿನ ಸ್ಥಳ. ಈ ಬಂಕಾಪುರ ಪ್ರಾಂತ್ಯಕ್ಕೆ ದಂಡನಾಯಕ ಬೀರಪ್ಪ ನಾಯಕ ಅಂದರೆ ದಂಡನಾಯಕ ಎಂದರೆ ಆಯಕಟ್ಟಿನ ಸ್ಥಳದಲ್ಲಿ ಕಾದಿಟ್ಟ ಸೈನ್ಯದ ದಳಕ್ಕೆ ಸೇನಾಪತಿ ಎಂದೇ ನೇಮಿಸಲ್ಪಟ್ಟವನು. ಬೀರಪ್ಪನ ಹೆಂಡತಿ ಬಚ್ಚಮ್ಮ. ಬೀರಪ್ಪ ನಾಯಕನಿಗೆ ತಿರುಪತಿ ತಿಮ್ಮಪ್ಪನಲ್ಲಿ ಬಹು ನಂಬಿಕೆ. ದಕ್ಷಿಣದಲ್ಲಿ ಸುಮಾರು 900 ವರ್ಷಗಳ ಹಿಂದೆ ಶ್ರೀರಾಮಾನುಜಾಚಾರ್ಯರೆಂಬ ದೊಡ್ಡ ಗುರುಗಳು ಪ್ರಸಿದ್ಧರಾಗಿದ್ದರು. ಅವರು ಸ್ಥಾಪಿಸಿದ ಪಂಥಕ್ಕೆ ಶ್ರೀ ವೈಷ್ಣವ ಮತವೆಂಬ ದಂಡನಾಯಕ ಬೀರಪ್ಪ ನಾಯಕ ಮತ್ತು ಆತನ ಮಡದಿ ಬಚ್ಚಮ್ಮ ಇವರು ಶ್ರೀ ವೈಷ್ಣವ ಮತಕ್ಕೆ ಶರಣು ಹೋಗಿದ್ದರು. ಅಂದಿನಿಂದ ಇವರು ಸಹ ತಿರುಪತಿ ವೆಂಕಟೇಶ್ವರ ಸ್ವಾಮಿಯನ್ನೇ ತಮ್ಮ ಆರಾಧ್ಯ ದೈವನ್ನಾಗಿ ಮಾಡಿಕೊಂಡರು. ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ಅನೇಕ ದಿನಗಳಿಂದ ಒಂದು ಹಂಬಲವಿತ್ತು. ಅದೇನೆಂದರೆ ತಮಗೆ ಒಬ್ಬ ಕುಲದೀಪನಾದ ಮಗ ಜನಿಸಬೇಕು ಎಂದು ವಂಶೋದ್ಧಾರಕನಾದ ಒಬ್ಬ ಮಗನನ್ನು ಕರುಣಿಸು ಎಂದು ಈ ದಂಪತಿಗಳು ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ತರು. ಅವರ ಆಸೆ ಫಲಿಸಿತು. ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮರಿಗೆ ಒಬ್ಬ ಮಗ ಜನಿಸಿದ. ತಂದೆ ತಾಯಿಗಳಿಗೆ ಆನಂದವೇ ಆನಂದ. ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಎಂದು ಅವರು ತಮ್ಮ ಮಗನಿಗೆ ತಿಮ್ಮಪ್ಪ ಎಂದೇ ನಾಮಕರಣ ಮಾಡಿದರು. ತಿಮ್ಮಪ್ಪ ಜನಿಸಿದ ಕಾಲ ಇಂಥದ್ದೇ ಎಂದು ತಿಳಿಯದು. 15ನೇ ಶತಮಾನದ ಕೊನೆಯ ವರ್ಷಗಳಲ್ಲಿ ಹುಟ್ಟಿದರು ಎಂದು ಹೇಳಬಹುದು. ತಿಮ್ಮಪ್ಪ ನಾಯಕ ಒಬ್ಬ ಸೇನಾಪತಿಯ ಮಗನಾಗಿ ಜನಿಸಿದನಷ್ಟೇ. ಬಾಲ್ಯದಲ್ಲಿ ಅಕ್ಷರಾಭ್ಯಾಸ. ಬಂಕಾಪುರದ ಶ್ರೀನಿವಾಸಾಚಾರ್ಯರ ಬಳಿ ವಿದ್ಯಾಭ್ಯಾಸವಾಗಿ ವ್ಯಾಕರಣ, ತರ್ಕ, ಮೀಮಾಂಸೆ, ಸಾಹಿತ್ಯಗಳಲ್ಲಿ ಪಾರಂಗತನಾದನು. ಜೊತೆಗೆ ಕತ್ತಿವರಸೆ, ಕುದುರೆ ಸವಾರಿಯನ್ನು ಕಲಿತ. ಕೆಲವು ವರ್ಷಗಳಲ್ಲಿ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ತೀರಿಕೊಂಡರು. ತಂದೆಯ ಬಳಿಕ ತಿಮ್ಮಪ್ಪ ನಾಯಕ ತನ್ನ ಕಿರುವಯಸ್ಸಿನಲ್ಲಿ ಬಂಕಾಪುರ ಪ್ರಾಂತ್ಯಕ್ಕೆ ದಂಡನಾಯಕನಾದನು. ಕನಕದಾಸರು ತಮ್ಮನ್ನು ತಾವೇ ಸಾವಿನ ದೇವತೆಯಾದ ಯಮನೆಂದು ತಮ್ಮ ಕೃತ್ಯಕ್ಕೆ ಉಲ್ಲೇಖಿಸಿದ್ದಾರೆ. ಸಾಧನೆ ಇವರದು. ಕನಕದಾಸರು ಶ್ರೀ ವ್ಯಾಸರಾಯರ ಮೆಚ್ಚಿನ ಶಿಷ್ಯರು. ವ್ಯಾಸರಾಯರಿಂದ ಮಧ್ವ ತತ್ವ ಶಾಸ್ತ್ರವನ್ನು ಕಲಿತು ಒಪ್ಪಿಕೊಂಡು ಕನ್ನದಾಸರು ಶ್ರೀ ಉಡುಪಿ ಕೃಷ್ಣನ ಅನನ್ಯ ಭಕ್ತರು. ಕಾಗಿನೆಲೆಯ ಆದಿಕೇಶವನ ಭಕ್ತರಾದ ಕನಕದಾಸರು ಜಾತಿ ಪದ್ಧತಿಯ ತಾರತಮ್ಯಗಳನ್ನು ಅಲ್ಲಗಳೆದರು. ಇವರ ಕೀರ್ತನೆಗಳ ಅಂಕಿ
ಅಂಕಿತ ಕಾಗಿನೆಲೆಯ ಆದಿಕೇಶವರಾಯ ಎಂಬುದು. ಕನಕದಾಸರ ಸಾಹಿತ್ಯ ರಚನೆ. ಕನಕದಾಸರು ಸಾಹಿತ್ಯದ ವಿವಿಧ ಪ್ರಕರಣಗಳಾದ ಕೀರ್ತನೆಗಳು, ಸುಳಾದಿಗಳು, ಉಗಾಭೋಗಗಳು ಸಾಹಿತ್ಯ ಲೋಕಕ್ಕೆ ಅರ್ಪಿಸಿದರಲ್ಲದೆ ಸಂಗೀತ ಪ್ರಪಂಚಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಮುಂಡಿಗೆಗಳನ್ನು ರೂಪದಲ್ಲಿ ನೀಡಿದ್ದಾರೆ. ಸುಮಾರು 316 ಕೀರ್ತನೆಗಳು ಹಾಗೂ ಇನ್ನಿತರ ಸಾಹಿತ್ಯ ಮಾತ್ರ ಲಭ್ಯವಾಗಿರುವುದನ್ನು ಕಾಣಬಹುದಾಗಿದೆ. ಅವರು 5 ಮುಖ್ಯ ಕಾವ್ಯಕೃತಿಗಳು ಇಂತಿವೆ: ಮೋಹನ ತರಂಗಿಣಿ, ನಳ ಚರಿತ್ರೆ, ರಾಮದಾನಿತ್ಯ ಚರಿತ್ರೆ, ಹರಿಭಕ್ತ ಸಾರ, ನರಸಿಂಹಸ್ತವ, ದೊರೆತಿಲ್ಲ. ಕೀರ್ತನೆಗಳು. ಸುಮಾರು 316 ಕೀರ್ತನೆಗಳನ್ನು ರಚಿಸಿದ್ದಾರೆ. ಕನಕದಾಸರ ಭಕ್ತಿ ಪಾರಮ್ಯವನ್ನು ಅವರ ಕೀರ್ತನೆಗಳಲ್ಲಿ ಕಾಣಬಹುದು. ಶ್ರೀಹರಿಯನ್ನು ತಮ್ಮ ದಣಿಯಾಗಿ, ಇನಿಯನಾಗಿ, ಅಣೋರಣಿಯಾಗಿ, ಮಹಿಮನಾಗಿ ಅವರು ಕಂಡಿದ್ದಾರೆ. ಬಾ ರಂಗ ಎನ್ನ ಮನಕ್ಕೆ ಎಂದು ಹೃದಯ ಸದನಕ್ಕೆ ಎಂದು ಕರೆದು ನೆಲೆ ನಿಲ್ಲಿಸಿಕೊಂಡು ಅನುಭವ ಅವರದು. ಒಳಗಣ್ಣಿನಿಂದ ಅವರು ಕಂಡೆ ತಂಡ ಎಂಡು ದೈವ ಪ್ರಚಂಡ ರಿಪು ದಂಡ ನರಸಿಂಹನ ಎಂದು ಸಂತೋಷಪಟ್ಟಿದ್ದಾರೆ. ಎಲ್ಲಿ ನೋಡಿದರಲ್ಲಿ ರಾಮ ಎಂಬ ಅನುಭೂತಿಯಲ್ಲಿ ಹರಿಯನ್ನು ಕಂಡ ಬಳಿಕ ಬದುಕೇನು ಭವ ಎನಗೆ ಇಂಗಿತು ಎಂಬ ಧನ್ಯತಾ ಭಾವ. ದಾಸರ ಮನೆಯ ದಾಸಿಯರ ಮಗ ಮಂಕುದಾಸ ಮರಳು ದಾಸನ ನರ ಜನ್ಮಗಳು ಪರಮ ಪಾಪಿ ಎಂದು ಕರೆದುಕೊಂಡಿದ್ದ ಅವರು ಜೀವ ಮಾಗಿ ಹಣ್ಣಾದಂತೆ ಪರಮಾತ್ಮನ ಸಾಕ್ಷಾತ್ಕಾರದಂತೆ ಆತನೊಲಿದ ಮೇಲೆ ಇನ್ಯಾತರ ಕುಲವಯ್ಯ ಎಂದು ಹೇಳಿಕೊಳ್ಳುತ್ತಾರೆ. ಜೈನ ವೀರಶೈವರ ಕಿತ್ತಾಟ, ಮುಸಲ್ಮಾನರ ಪ್ರಾಬಲ್ಯ ಇವುಗಳಿಂದ ಸೊರಗಿ ಹೋಗಿದ್ದ ವೈದಿಕ ಧರ್ಮಕ್ಕೆ ಪುನಶ್ಚೇತನ ನೀಡಲು ವ್ಯಾಸರಾಯರಂಥವರು ಶ್ರಮಿಸಿದ್ದ ಕಾಲವದು. ವೈದಿಕ ಸಂಸ್ಕೃತಿಯ ಉತ್ಥಾನಕ್ಕೆ ಎಂದು ಹುಟ್ಟುಹಾಕಲಾದ ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯನ ಅಳಿವಿನ ನಂತರ ಪತನದ ಹಾದಿ ಹಿಡಿದಿತ್ತು. ಇಂಥದ್ದಲ್ಲಿ ಕನಕದಾಸರಂಥವರು ಕಾವ್ಯ ಸೃಷ್ಟಿಸಿ ಹಾಗೂ ಸಾರ್ವಜನಿಕ ಜೀವನ ವ್ಯಾಸರಾಯರಿಗೆ ಬೆಂಬಲದ ಶ್ರೀರಕ್ಷೆಯಾಗಿದ್ದವು. ನಾವು ಕುರುಬರು, ನಮ್ಮ ದೇವರು ಬೀರಯ್ಯ, ಕಾವ ನಮ್ಮಜ್ಜ, ನರಕುರಿ ಹಿಂಡುಗಳ ಎಂದು ವಿನೀತ ಜಾತಿ ಭಾವನೆ ತೋರಿದ್ದ ಕನಕದಾಸರು ವ್ಯಾಸರಾಯರ ಸಂಪರ್ಕದ ನಂತರ ಕುಲವೆಂದು ಒಡೆದಾಡಿರಿ ಎಂದು ಜಂಕಿಸಿ ಹೇಳುವ ಹಾಗಾದರು. ಇಂಥ ನಡವಳಿಕೆಗಳಿಂದ ವೈದಿಕ ಧರ್ಮದ ಗುತ್ತಿಗೆ ತಮ್ಮದು ಎಂದು ಭಾವಿಸಿದ್ದ ಬ್ರಾಹ್ಮಣರಿಗೆ ಕನಕದಾಸರು ಬಿಸಿ ತುಪ್ಪವಾದರು. ಹಿಂದೂ ಸಮಾಜದಲ್ಲಿ ಈ ಬ್ರಾಹ್ಮಣೇತರ ಕಂದರ ದೊಡ್ಡದಾಗುತ್ತಾ ಹೋದಂತೆ ವ್ಯಾಸಪೀಠದ ಜೊತೆಗೆ ದಾಸಕೂಟದ ರಚನೆಯೂ ಆಗಬೇಕಾದಂಥ ಅನಿವಾರ್ಯತೆ ಮೂಡಿತು. ಉಚ್ಚ ಕುಲದ ಮಧ್ವ ಬ್ರಾಹ್ಮಣರು ಶಾಸ್ತ್ರಾಧ್ಯಯನ, ತರ್ಕ ವ್ಯಾಕರಣದಿ ವಿಶಿಷ್ಟ ಜ್ಞಾನ ಸಂಪನ್ನರಾಗಿ ಶಬ್ದಗಳನ್ನು ತಿಕ್ಕಿ ತೀಡಿ ನಿಶ್ಚಿತ ಹಿಡಿದು ಸಿದ್ಧಾಂತ ಪ್ರಮೇಯಗಳನ್ನು ಮಂಡಿಸುವುದೇ ಮುಂತಾದ ಪ್ರಕ್ರಿಯೆಗಳನ್ನು ವ್ಯಾಸಪೀಠದಲ್ಲಿ ನಡೆಸುತ್ತಿದ್ದರು. ಪುರಂದರದಾಸ, ಕನಕದಾಸ, ಜಗನ್ನಾಥದಾಸ ಮೊದಲಾದ ಪ್ರಾತಿನಿಧಿಕ ಸಂಘಟನೆಯ ದಾಸಕೂಟ ಇವರು ಮತ ಪ್ರಮೇಯಗಳನ್ನೇ ಅನುಸರಿಸುತ್ತಾ ಆಚರಿಸುತ್ತಿದ್ದಾದರೂ ಅವುಗಳನ್ನು ಅರಿಯಲು ಸಂಸ್ಕೃತದ ಜ್ಞಾನದ ಅನಿವಾರ್ಯತೆಯನ್ನು ನಿರಾಕರಿಸಿ ಜಾತಿ ಮತಗಳ ಕಟ್ಟುಪಾಡಿಲ್ಲದೆ ಇವರು ಶಾಸ್ತ್ರಾಧ್ಯಯನದ ಅನಿವಾರ್ಯತೆ ಇಲ್ಲದೆ ತಮ್ಮ ಅನುಭವದಿಂದ ಹೊರಹೊಮ್ಮುವ ಭಕ್ತಿ ಭಾವಗಳನ್ನು ತಮ್ಮ ತಾಯ್ನಾಡಿನಲ್ಲಿ ಹಾಡಿ ಲೋಕಪಾಲವನ್ನು ಆತ್ಮೋದ್ಧಾರವನ್ನು ಮಾಡತೊಡಬೇಕೆನ್ನುವರು. ಇಂಥ ದಾಸಕೂಟವನ್ನು ಹುಟ್ಟುಹಾಕಿ ಘೋಷಿಸಿ ಬೆಳೆಸಿದವರು ವ್ಯಾಸರಾಯರು ಹಾಗೂ ವಾದಿರಾಜರು. ಇಷ್ಟಿದ್ದರೂ ದಾಸಕೂಟ ವ್ಯಾಸಪೀಠಗಳ ನಡುವೆ ಆಗಿದ್ದಾಗಲೇ ಘರ್ಷಣೆಗಳು ನಡೆದೇ ಇದ್ದವು. ಈ ರೀತಿ ಕನಕ ಪುರಂದರ ಒಬ್ಬ ಮಗ ಜನಿಸಿದ. ತಂದೆ ತಾಯಿಗಳಿಗೆ ಆನಂದವೇ ಆನಂದ. ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಎಂದು ಅವರು ತಮ್ಮ
ಈ ಕುರಿತು ಪುರಂದರ ದಾಸರ ಕೀರ್ತನೆಗಳೇ ನಮಗೆ ಸೂಚ್ಯವಾಗಿ ಹೇಳುತ್ತವೆ. ಕುಲಕುಲವೆನ್ನುತ್ತಿರುವ ಕುಲದಾಸವು ಸತ್ಯ ಸುಖವುಳ್ಳವು, ಜನರಿಗೆ ತೀರ್ಥವನ್ನು ಹಿಡಿದವರು, ತಿರುನಾದ ದಾರಿಗಳೇ ಜನ್ಮ ಸಾರ್ಥಕವಿರುವನು, ಭಗವಂತನವರೇ ಅವರು. ಕುಲವಾದರೇನು ಅವನಾದರೇನು, ಆತ್ಮಭಾವವರಿದ ಮೇಲೆ ಅವರ ಕೀರ್ತನೆಗಳಲ್ಲಿ ಅವರ ಸಂದೇಶ ನೇರ ಮತ್ತು ಖಚಿತ, ಹಾಗೆ ಆಯುಕ್ತವಾದ ಪ್ರತಿಮಾ ನಿರೂಪಣೆಗೆ ಹರಡಿತರು ಹಾಗೂ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತ ಸಾಹಿತ್ಯಗಳ ಪರಿಚಯವನ್ನು ಅವರು ಸಾಹಿತ್ಯದಲ್ಲಿ ಕಾಣಬಹುದು. ನಮಸ್ಕಾರ. ರಾಷ್ಟ್ರೀಯ ಮಕ್ಕಳ ಆಚರಣಾ ಸಮಿತಿ ವತಿಯಿಂದ ಇವತ್ತು ಕನಕದಾಸರ ಜಯಂತಿಯನ್ನು ನಾವೆಲ್ಲ ಹಮ್ಮಿಕೊಂಡು ಸೇರಿದ್ದೇವೆ. ವೇದಿಕೆಯಲ್ಲಿರುವ ನಮ್ಮ ಅರಣ್ಯ ಅಧಿಕಾರಿಗಳು, ತಹಸೀಲ್ದಾರವರೇ ಹಾಗೂ ಎಲ್ಲ ಸಿಬ್ಬಂದಿಗಳ ಮಿತ್ರರೇ ಮತ್ತು ಪತ್ರಿಕಾ ಮಾಧ್ಯಮದವರೇ, ಒಂದು 15ನೇ ಶತಮಾನದಲ್ಲಿ 500 ವರ್ಷಗಳ ಹಿಂದೆ ಒಬ್ಬ ಆದರ್ಶ ಮಾದರಿ ಪುರುಷ ಬಂದು ಸಮಾಜ ಸುಧಾರಣೆಗೆ ಸಾಕಷ್ಟು ಜನ ಬಂದು ಹೋಗಿದ್ದಾರೆ. ಬಹಳ ಅನಿವಾರ್ಯ ಇತ್ತು ಆ ಸಂದರ್ಭದಲ್ಲಿ. ಜಾತಿ ಪದ್ಧತಿ ಇರ್ಬೋದು, ಮೇಲ್ವರ್ಗ ಕೀಳುವರ್ಗ ಅನ್ನೋ ಒಂದು ಸಂದರ್ಭದಲ್ಲಿ ಇಂಥ ಒಂದು ಆದರ್ಶ ವ್ಯಕ್ತಿಗಳು ಬಂದು ಬದಲಾವಣೆಗೆ ಬುನಾದಿ ಮತ್ತು ನಮಿಗೂ ಇಂದಿನ ಒಂದು ಸಮಾಜಕ್ಕೂ ಮಾದರಿ ವ್ಯಕ್ತಿ, ಅವರ ಒಂದು ವ್ಯಕ್ತಿತ್ವವನ್ನು ಅನುಸರಿಸಿದರೆ ಖಂಡಿತ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು. ಆ ನಿಟ್ಟಿನಲ್ಲಿ ಕನಕದಾಸರು ಹಿಂದೆ ಒಬ್ಬ ದಂಡನಾಯಕನಾಗಿ, ಬಲಿಷ್ಠ ದಂಡನಾಯಕನಾಗಿ ತಂದೆಯಿಂದ ಬಂದಿರುವಂತಹ ಒಂದು ಹುದ್ದೆಯನ್ನು ಮತ್ತೆ ಮುಂದುವರಿಸಿ ಬಹಳಷ್ಟು ತಮ್ಮ ಯಾವುದೋ ಒಂದು ಸಂದರ್ಭದಲ್ಲಿ ತಮ್ಮ ಹೆಂಡತಿ ತಂದೆ ತಾಯಿಯನ್ನು ಕಳೆದುಕೊಂಡಾಗ ವೈರಾಗ್ಯ ಬರುವಾಗ ಒಂದು ದಾಸನಾಗಿ ಬಹಳಷ್ಟು ಸಮರ್ಥನಾಗಿ ವೇದ ಪಂಡಿತವನ್ನು ವ್ಯಾಸರೊಂದಿಗೆ ಅವರೊಟ್ಟಿಗೆ ಇದ್ದು ವ್ಯಾಸರ ಒಂದು ಶಿಷ್ಯನಾಗಿ ಬೇರೆ ಬೇರೆ ಚರಿತ್ರೆಯನ್ನು ಬರೆದು ಮತ್ತು ಅವರು ದಾಸ ಸಾಹಿತ್ಯವನ್ನು ಬರೆದು ಬೇರೆ ಬೇರೆ ಕೃತಿಗಳನ್ನು ಬರೆದು ಅದರಲ್ಲಿ ಮುಖ್ಯವಾಗಿ ನಲ ಚರಿತೆ ಇರಬಹುದು ಮತ್ತು ಮುಖ್ಯವಾಗಿ ರಾಮಧಾನ್ಯ ಚರಿತೆ, ಅದರಲ್ಲಿ ಉಲ್ಲೇಖಿಸಿರುವಂತಹ ಶ್ರೀಮಂತರಿಗೆ ಭತ್ತ ಮತ್ತು ಬಡವರಿಗೆ ರಾಗಿಯ ಬಗ್ಗೆ ಅವರು ಒಂದು ಬರೆದ ಒಂದು ಅನುವಾದದಲ್ಲಿ ಅದರಲ್ಲಿ ಶ್ರೀರಾಮರು ರಾಗಿಯೇ ಶ್ರೇಷ್ಠ, ಅಂದರೆ ಬಡವರೇ ಶ್ರಮಿಕರು ಶ್ರೇಷ್ಠ ಅನ್ನೋ ಒಂದು ಉಲ್ಲೇಖ, ಅದೊಂದು ಮಹತ್ವವಾದ ಕೃತಿ ಅಂತ ಇಡೀ ಸಮಾಜಕ್ಕೆ ಕೊಟ್ಟಂತ ಒಂದು ಕೊಡುಗೆ. ಆ ನಿಟ್ಟಿನಲ್ಲಿ ಒಬ್ಬರು ಜಗತ್ತಿನಲ್ಲಿ ನಾವು ಒಂದು ಮಾದರಿ ವ್ಯಕ್ತಿಯನ್ನಾಗಿ ಇರಿಸಿಕೊಂಡು ಇವತ್ತು ಸಹ ಕನಕದಾಸರ ಇಡೀ ರಾಷ್ಟ್ರೀಯ ಹಬ್ಬಗಳಲ್ಲಿ ಇಡೀ ಕರ್ನಾಟಕ ಸರ್ಕಾರ ಅವರನ್ನು ಇಂದಿನ ದಿವಸ ನಾವು ಒಂದು ಅವರನ್ನು ಸ್ಮರಿಸುತ್ತಾ ಅವರ ಈಗಾಗಲೇ ನಾವು ಅವರ ಜೀವನ ಚರಿತ್ರೆಯನ್ನು ನಾವು ಕೇಳಿದೆವು. ಅವರು ಕೊಟ್ಟಂತಹ ಕೊಡುಗೆ, ನಾವು ಅವರು ಭಕ್ತ ದಾಸರಾಗಿ ನಾವು ಕಂಡುಕೊಂಡದ್ದು ನಮ್ಮ ಹತ್ತಿರದ ಜಿಲ್ಲೆಯಲ್ಲಿ ನಮಗೆ ಈಗಲೂ ಕಾಣ್ತಾ ಇದೆ. ಕನಕ ದಾಸರಾಗಿ ನಾವು ಶ್ರೀಕೃಷ್ಣನ ಭಕ್ತನಾಗಿ ಅವರು ಒಂದು ಭಕ್ತಿಗೆ ಒಲಿದು ಅವರೇ ತಿರುಗಿ ಈಗಲೂ ನಾವು ಕಿಂಡಿಯನ್ನು ಅವರ ಹೆಸರಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಅವರ ಒಂದು ಕೊಡುಗೆ, ಅವರ ಒಂದು ಎಲ್ಲ ಕೃತಿಗಳಿರ್ಬೋದು ಸಮಾಜಕ್ಕೆ ಮಾದರಿ ಅಂತ ಹೇಳುತ್ತಾ ನಿಮಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಒಂದಿಷ್ಟು ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.